ಅಮ್ಮನ ಬಣ್ಣ ಮಾಸಿದ ಸೀರೆ, ದುಃಖ ತುಂಬಿದ ಕಣ್ಣು, ಅಪ್ಪನ ಒರಟು ಕೈಗಳು ಯಾರಿಗೆ ಅರ್ಥವಾಗುತ್ತದೋ ಅವರು ಭವಿಷ್ಯದಲ್ಲಿ ಉತ್ತಮರಾಗುತ್ತಾರೆ. ಕಣ್ಣು ಎಲ್ಲವನ್ನು ನೋಡಬಹುದು, ಆದರೆ ಕಣ್ಣಿಗೆ ಬಿದ್ದ ಕಸವನ್ನು ನೋಡಲು ಸಾಧ್ಯವಿಲ್ಲ. ಅದೇ ರೀತಿ ಬೇರೆಯವರ ತಪ್ಪುಗಳನ್ನು ಹುಡುಕುವವರಿಗೆ ಬೆಟ್ಟದಷ್ಟಿರುವ ತಮ್ಮ ತಪ್ಪುಗಳು ಗೋಚರಿಸುವುದೇ ಇಲ್ಲ. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಇವೆರಡನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಏಕೆಂದರೆ ಪ್ರೀತಿ ಎಲ್ಲರ ಮೇಲೂ ಹುಟ್ಟುವುದಿಲ್ಲ, ಅದೇ ತರ ನಂಬಿಕೆ ಕೂಡ ಎಲ್ಲರ ಮೇಲೂ ಬರುವುದಿಲ್ಲ. ಸಂತೋಷದಲ್ಲಿ ಇರುವ ಸಮಯದಲ್ಲಿ ತುಂಬಾ ಜನ ನಮ್ಮ ಹತ್ತಿರ ಬರಲು ಬಯಸುತ್ತಾರೆ, ಆದರೆ ನಮ್ಮ ಕಷ್ಟದ ಸಮಯದಲ್ಲಿ ಹತ್ತಿರವಿದ್ದವರು ಸಹ ಏನಾದರೂ ನೆಪ ಹೇಳಿ ನಮ್ಮಿಂದ ದೂರ ಹೋಗಲು ಪ್ರಯತ್ನಿಸುತ್ತಾರೆ. ಚಿನ್ನವು ಕಬ್ಬಿಣದ ಬಳಿ ಈ ರೀತಿ ಕೇಳುತ್ತೆ, ಸುತ್ತಿಗೆಯಿಂದ ನನ್ನನ್ನು ಬಡಿದಾಗ ನಾನು ಅಷ್ಟೊಂದು ಸದ್ದು ಮಾಡಲ್ಲ, ನೀನು ಅಷ್ಟೊಂದು ಸದ್ದು ಮಾಡುತ್ತೀಯಲ್ಲ ಯಾಕೆ ಎಂದಾಗ ಕಬ್ಬಿಣವು ನಯವಾಗಿ ಉತ್ತರಿಸುತ್ತೆ, ನಮ್ಮವರಿಂದಲೇ ನಮಗೆ ಹೊಡೆತ ಬೀಳುವಾಗ ಸಹಿಸಲಾರದಷ್ಟು ನೋವಾಗುತ್ತೆ. ಗೆಳೆತನ ಅಂದರೆ ಕೈಗೂ ಕಣ್ಣಿಗೂ ಇರುವ ಸಂಬಂಧದಂತಿರಬೇಕು. ಕೈಗೆ ಗಾಯವಾದರೆ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣಲ್ಲಿ ನೀರು ಬಂದ್ರೆ ಕೈ ಒರೆಸುತ್ತೆ. ಇದೇ ನಿಜವಾದ ಗೆಳೆತನ. ಒಬ್ಬ ವ್ಯಕ್ತಿ ಬೇಡವೆಂದಾಗ ಆತನ ಸಣ್ಣ ತಪ್ಪುಗಳು ಕೂಡ ನಮಗೆ ದೊಡ್ಡದಾಗಿ ಗೋಚರವಾಗುತ್ತೆ. ಅದೇ ವ್ಯಕ್ತಿ ನಮಗೆ ಬೇಕಾದಾಗ ಆತ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಸಹ ಅದು ಸಣ್ಣದಾಗಿಯೇ ಕಾಣುತ್ತೆ. ಮೊದಲು ನಮ್ಮ ಗುಣ ಎಲ್ಲರಿಗೂ ಇಷ್ಟವಾಗುತ್ತೆ, ನಮ್ಮ ಪ್ರತಿ ಮಾತಿಗೂ ಬೆಲೆ ಸಿಗುತ್ತೆ. ಯಾವಾಗ ನಮ್ಮಿಂದ ಲಾಭವಿಲ್ಲ ಎಂದು ತಿಳಿಯುತ್ತದೋ ಅಂದಿನಿಂದ ನಮ್ಮ ಮಾತಿಗೂ ಬೆಲೆ ಸಿಗಲ್ಲ, ನಮ್ಮ ಗುಣನಡತೆಯು ತಪ್ಪಾಗಿಯೇ ಕಾಣಿಸುತ್ತೆ. ಯಾವುದು ಮದವನ್ನು ದೂರ ಮಾಡುತ್ತದೋ ಅದೇ ನಿಜವಾದ ವಿದ್ಯೆ. ಯಾವುದು ಬೇಡಿದವರನ್ನು ತೃಪ್ತಿಪಡಿಸಲು ನೆರವಾಗುತ್ತದೋ ಅದೇ ನಿಜವಾದ ಸಂಪತ್ತು. ಯಾವುದು ಧರ್ಮದ ಹಾದಿಯನ್ನು ಅನುಸರಿಸುವಂತೆ ಮಾಡುತ್ತದೋ ಅದೇ ನಿಜವಾದ ಬುದ್ಧಿ. ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರದು. ಯಾಕಂದರೆ ಮನುಷ್ಯ ಗೌರವವನ್ನು ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ, ಆತನ ಸಣ್ಣತನದಿಂದಲೇ. ಮನಸ್ಸಿಟ್ಟು ಮಾಡಿದ ಕೆಲಸ, ಕಷ್ಟಪಟ್ಟು ದುಡಿದ ಹಣ, ಹಸಿದ ಹಲವರೊಂದಿಗೆ ಹಂಚಿ ತಿನ್ನುವ ಗುಣ, ಭಕ್ತಿಯಿಂದ ಮಾಡಿದ ದೇವರ ಆರಾಧನೆ ಎಂದಿಗೂ ನಮ್ಮ ಕೈ ಬಿಟ್ಟು ಹೋಗಲ್ಲ. ಜೀವನವೆಂಬುದು ಒಂದು ಪುಸ್ತಕ ಇದ್ದಂತೆ. ಮೊದಲ ಪುಟ ಜನನವಾದರೆ ಕೊನೆಯ ಪುಟ ಮರಣ. ಮೊದಲ ಹಾಗೂ ಕೊನೆಯ ಪುಟಗಳ ನಡುವೆ ಬರುವ ಸಂಬಂಧಗಳು ಸ್ನೇಹ, ಪ್ರೀತಿ, ಕಷ್ಟ, ಸುಖ, ನ್ಯಾಯ, ಧರ್ಮ, ನಂಬಿಕೆ ಎನ್ನುವ ಪುಟಗಳನ್ನು ಶ್ರದ್ಧೆಯಿಂದ ಓದಿದರೆ ಮಾತ್ರ ಜೀವನದ ಕೊನೆಯ ಪುಟ ಸುಂದರವಾಗಿರುತ್ತದೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡತನವಿರುತ್ತದೆಯೋ ಆ ವ್ಯಕ್ತಿ ತನಗರಿವಿಲ್ಲದಂತೆಯೇ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ. ಇನ್ನೊಬ್ಬರ ಬದುಕಿನಲ್ಲಿ ಬದಲಾವಣೆ ತರಬೇಕಾದರೆ ನಾವು ಬುದ್ಧಿವಂತರು ಅಥವಾ ಹಣವಂತರಾಗಬೇಕೆಂದಿಲ್ಲ, ಅವರ ಬಗ್ಗೆ ಕಾಳಜಿ ಇದ್ದರೆ ಸಾಕು. ಇನ್ನಷ್ಟು ಹೊಸ ಸ್ಫೂರ್ತಿದಾಯಕ ಮಾತುಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.